ಕಾನೂನಿನ ಚೌಕಟ್ಟಿನ ಒಳಗೆ ನಡೆಯುವಂತಹ ಘೋರ ಅಪರಾಧಗಳು, ಇದನ್ನ ಭೇದಿಸುವಂತಹ ರಹಸ್ಯ ಕೈಗಳು, ಇದರ ಸುತ್ತ ನಮ್ಮ ಕ್ಯಾಮ್ರಾ. ಇದುವೇ ಕ್ರೈಮ್ ಬೀಟ್, ನಿಷಿದ್ಧ ಲೋಕದ ಸುತ್ತ ನಮ್ಮ ಚಿತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಮಗುವಿನ ಹೆಣವನ್ನ ನೋಡಿ ಕಂಗೆಟ್ಟಿತ್ತು ಇಡೀ ಊರು. ಕಲ್ಲು ಹೃದಯಕ್ಕೂ ಕಣ್ಣೀರು ಬರಿಸಿತ್ತು ಆ ದಾರುಣ ದೃಶ್ಯ. ಮನೆಯವರ ರೋದನ, ಮಗು ಅಪಹರಣದ ಕಾರಣ, ಸಾವನ್ನಪ್ಪಿತ್ತು ಬದುಕಿ ಬಾಳ್ಬೇಕಾದ ಜೀವ. ಇದು ತಾಯಿ ಮಗುವಿನ ನಡುವಿನ ಎಲ್ಲೂ ನಡಿಬಾರದ ಘೋರ ಘಟನೆ. ಅದೊಂದು ಪುಟ್ಟ ಮನೆ. ಆ ಮನೆಯಲ್ಲಿ ವಯಸ್ಸಾದವರೊಬ್ಬರ ರೋದನ. ಅಲ್ಲೇ ಸುತ್ತಮುತ್ತಲೂ ಸೇರಿದ್ರು ಇಡೀ ಊರಿನ ಜನ. ಎಲ್ಲೂ ನಡಿಬಾರದ ಘಟನೆ ಅಲ್ಲಿ ನಡೆದಿತ್ತು. ಕರಾವಳಿಯ ಪಾಲಿಗಂತೂ ಈ ಪ್ರಕರಣವನ್ನ ಅರಗಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಘಟನೆಯ ವಿಚಾರ ತಿಳಿತಾ ಇದ್ದಂತೆ ಪೊಲೀಸ್ ಜೀಪ್ಗಳು ಒಂದರ ಹಿಂದೊಂದರಂತೆ ಸಾಲು ಸಾಲಾಗಿ ಬಂದು ನಿಂತಿತ್ತು. ಜೀಪಿನಿಂದ ಇಳಿದ ಪೊಲೀಸರು ನೇರವಾಗಿಯೇ ಮನೆಯ ಒಳಗೆ ಹೋಗಿ ಏನೇನೋ ತಡಕಾಡಿ ಹುಡುಕಾಡ್ತಾ ಇದ್ರು. ಅಲ್ಲೇ ಆತಂಕದಲ್ಲಿ ಭಯದಲ್ಲಿದ್ದ ಕೆಲವರನ್ನ ಕರೆದು ವಿಚಾರಣೆ ನಡೆಸ್ತಾ ಇದ್ರು. ಇನ್ನು ಕೆಲವರು ಅವರವರಿಗೆ ತೋಚಿದಂತೆ ಏನೇನೋ ಮಾತಾಡಿಕೊಳ್ಳುತ್ತಾ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಇದ್ರು. ಅವರ ಬಾಯಲ್ಲಿ ಒಂದೇ ವಿಷಯದ ಬಗ್ಗೆ ಚರ್ಚೆ: ಮಗು ಕಾಣೆಯಾಗಿದೆ. ಯಾರು ಕದ್ರೋ ಗೊತ್ತಿಲ್ಲ, ರಾತ್ರಿ ಹೆತ್ತವರ ಜೊತೆ ಇದ್ದ ಮಗು ಬೆಳಗ್ಗೆ ಇಲ್ಲ, ಎಲ್ಲಿಗೆ ಹೋಗಿರಬಹುದು, ಮನೆಯ ಒಳಗೆ ಯಾರು ಬಂದಿರಬಹುದು, ಮಕ್ಕಳ ಕಳ್ಳರ ಭೀತಿ ಇದೆಯಾ ಅಂತೆಲ್ಲ ಮಾತಾಡಿಕೊಳ್ತಾ ಇದ್ರು. ಎಸ್, ಇದು ಕುಂದಾಪುರ ತಾಲೂಕಿನ ಶಂಕರನಾರಾಯಣ ಠಾಣಾ ವ್ಯಾಪ್ತಿಯ ಎಡಮೊಗೆಯ ಕುಂಟಿಬೇರು ಪ್ರದೇಶ. ಕುಂದಾಪುರಕ್ಕಿಂತಲೂ ತುಸು ದೂರವೇ ಇರುವ ಊರು. ಇಲ್ಲಿಗೆ ಇಂಥ ಅಪಹರಣದಂತಹ ಪ್ರಕರಣಗಳು ಹೊಸತು. ಹಳ್ಳಿ ಪ್ರದೇಶವಾದ್ದರಿಂದ ದರೋಡೆಕೋರರು, ಅಪಹರಣಕಾರರ ಭಯ ಇರಲಿಲ್ಲ. ಆದರೆ ಮೊನ್ನೆ ನಡೆದ ಘಟನೆ ಎಲ್ಲವನ್ನ ಕೂಡ ತಲೆ ಕೆಳಗಾಗಿ ಮಾಡಿತ್ತು. 6ಕ್ಕೆ ಏರಿತ್ತು, 3ಕ್ಕೆ ಇಳಿದಿತ್ತು. ಹೆದರಿಕೆಯಿಂದ ಇಡೀ ಊರೇ ನಡುಗಿತ್ತು. ಭಯದಿಂದ ಊರಿನ ಜನತೆ ಅಕ್ಷರಶಃ ವೈಬ್ರೇಟ್ ಆಗಿತ್ತು. ತಮ್ಮ ಮನೆಯ ಸಣ್ಣ ಪುಟ್ಟ ಮಕ್ಕಳನ್ನ ಹೊರಗೆ ಅಂಗಳಕ್ಕೆ ಬಿಡೋದಕ್ಕೂ ಭಯ ಪಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಮಕ್ಕಳು ಕಳವು ಆಗ್ತಾರೇನೋ ಅನ್ನೋ ಹೆದರಿಕೆ ಕೂಡ ಅವರಲ್ಲೂ ಶುರುವಾಗಿತ್ತು. ಇದಕ್ಕೆಲ್ಲ ಕಾರಣವಾಗಿದ್ದು ಸಂತೋಷ್ ನಾಯಕ್ ಮತ್ತು ರೇಖಾ ನಾಯಕ್ ಕುಟುಂಬದಲ್ಲಿ ನಡೆದ ಘಟನೆ. ಸಂತೋಷ್ ಮತ್ತು ರೇಖಾ ಎಡಮೊಗೆ ಬಳಿಯ ಕುಂಟಿಬೇರಿನ ಮನೆಯಲ್ಲಿ ವಾಸವಾಗಿದ್ದ ಕುಟುಂಬ. ಅವರಿಬ್ಬರ ಪ್ರೀತಿಯ ಸಂಸಾರಕ್ಕೆ ಉತ್ತರಗಳು ಎಂಬಂತೆ ಸಾತ್ವಿಕ್ ಮತ್ತು ಸಾನ್ವಿಕಾ ಎಂಬ ಇಬ್ಬರು ಪ್ರೀತಿಯ ಮಕ್ಕಳು. ಹಲವಾರು ವರ್ಷಗಳಿಂದ ಸಂಸಾರ ತುಂಬಾ ಚೆನ್ನಾಗಿಯೇ ನಡೀತಾ ಇತ್ತು. ಆರತಿಗೊಬ್ಬಳು ಮಗಳು, ಕೀರ್ತಿಗೊಬ್ಬ ಮಗ ಅನ್ನೋ ತರ ಸಂಸಾರದಲ್ಲಿ ಸುಖವೇನೋ ಇತ್ತು. ದುಡಿಮೆ ಮಾಡುವ ಗಂಡ, ಅವನನ್ನ ಅರ್ಥ ಮಾಡಿಕೊಳ್ಳುವ ಹೆಂಡತಿ. ಹೀಗೆ ಸಂಸಾರ ನಡೆದ್ರೆ ಎಷ್ಟು ಚಂದ ಅಲ್ವಾ? ಹೀಗಿರ್ಬೇಕಾದ್ರೆ 11ನೇ ತಾರೀಕಿನ ರಾತ್ರಿ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವ ಘಟನೆ ಆ ಕುಬ್ಜೆಯ ತಟದಲ್ಲಿ ನಡೆದೇ ಹೋಯಿತು. ಅವತ್ತಿನ ರಾತ್ರಿ ರೇಖಾ ಮಕ್ಕಳಿಬ್ಬರಿಗೂ ಊಟ ಹಾಕಿ ತಾನು ಊಟ ಮಾಡಿ ಮಲಗಿದ್ರು. ಬೆಳಗಾಗುವಷ್ಟರಲ್ಲಿ 1 ವರ್ಷ 3 ತಿಂಗಳಿನ ಪುಟ್ಟ ಹೆಣ್ಣು ಮಗು ಸಾನ್ವಿಕಾ ತಾಯಿಯ ಪಕ್ಕ ಇರಲಿಲ್ಲ. ಮಗು ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ. ಬೆಳಗ್ಗೆ ಕೆಲಸ ಮುಗಿಸಿ ಬಂದ ಸಂತೋಷನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಿತ್ತು. ನಿಂತಲ್ಲಿಯೇ ಭೂಮಿ ಬಿರುಕಾಗಿತ್ತು. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಅಪಹರಣದ ಸುದ್ದಿ ಮಳೆಯ ಬರದಲ್ಲಿಯೂ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಇನ್ನಷ್ಟು ಡಿಫರೆಂಟ್ ಆಗಿ ಡಿಸೈನ್ ಆಗಿ ಬಾಯಿಂದ ಬಾಯಿಗೆ ಹರಿದಾಡಿತ್ತು. ಮಗು ಇಲ್ಲದಕ್ಕಾಗಿ ಕಾಣೆಯಾಗಿರೋದಾಗಿ ದಂಪತಿಗಳಿಬ್ರು ಸೀದಾ ಶಂಕರನಾರಾಯಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರಕರಣವನ್ನ ದಾಖಲಿಸಿದ್ರು.
ಆಗ ತಾಯಿ ರೇಖಾ ರಾತ್ರಿಯೆಲ್ಲ ಮಗುವಿನ ಜೊತೆ ಇದ್ದಿದ್ದರಿಂದ ಏನು ನಡೀತು ಅಂತ ಆಕೆಯೇ ಹೇಳಬೇಕು. ಆಕೆ ಹೇಳಿದ್ಲು, ಅಪರಿಚಿತನೊಬ್ಬ ಬಂದು ಮಗುವನ್ನ ಎತ್ತಿಕೊಂಡು ಹೋಗಿದ್ದಾನೆ. ನನಗೆ ಕೂಡಲೇ ಎಚ್ಚರವಾಯಿತು. ಆಗ ಮಗುವಿಗೋಸ್ಕರ ಆ ಅಪರಿಚಿತ ವ್ಯಕ್ತಿಯನ್ನ ಹಿಂಬಾಲಿಸಿ ಹೋಗುವಾಗ ಕುಬ್ಜಾ ನದಿಗೆ ಬಿದ್ದೆ. ಆದ್ರೂ ಕೂಡ ಮಗು ಸಿಗ್ಲಿಲ್ಲ ಎಂದು ಹೇಳಿ ಪ್ರಕರಣವನ್ನ ದಾಖಲಿಸಿದ್ಲು. ಆದರೆ ಇದು ನಂಬೋಕು ಕೂಡ ಕಷ್ಟವಾಯಿತಾದ್ರೂ ರಾತ್ರಿ ಸಂತೋಷ ಕೆಲಸಕ್ಕೆ ಹೋಗೋದ್ರಿಂದ ಈಕೆಯ ಮಾತನ್ನ ನಂಬಿದ್ರು. ಪ್ರಕರಣ ಕೂಡ ದಾಖಲಾಯಿತು. ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು. ಎಡಮೊಗ ಊರ್ದು ರೇಖಾ ನಾಯಕ್ ಅಂತ ಒಬ್ರು ಲೇಡಿ ಒಂದು ಕಂಪ್ಲೇಂಟ್ ನಮಗೆ ಕೊಟ್ಟರು. ಆ ಕಂಪ್ಲೇಂಟ್ ಪ್ರಕಾರ ಅದೇ ದಿನ ಸುಮಾರು 4:15 ಗಂಟೆಗೆ ಬೆಳಗಿನ ಜಾವ ಯಾರೊಬ್ಬರು ಅಪರಿಚಿತರು ಬಂದು ಅವರ 1 ವರ್ಷದ ಹೆಣ್ಮಗು ಸಾನ್ವಿಕಾ ಅಂತ ಅವರಿಗೆ ಅಪಹರಣ ಮಾಡಿದಾರಂತ ದೂರಿತ್ತು. ಆ ಆಧಾರ ಬೇಸಿಸ್ ಮೇಲೆ ನಾವು ಒಂದು ಕಿಡ್ನ್ಯಾಪ್ ಕೇಸ್ ಅಂತ ನಮ್ಮ ಸ್ಟೇಷನಲ್ಲಿ ದಾಖಲು ಮಾಡಿದ್ದೀವಿ. ಆದರೆ ನಿನ್ನೆ ಬೆಳಗ್ಗೆ ಅದೇ ಮಗುದು ಶವ ಅಲ್ಲಿ ಮನೆ ಹಿಂದೆ ಏನು ಹೊಳೆ ಇದೆ ಆ ಹೊಳೆದಲ್ಲಿ ಪತ್ತೆಯಾಗಿದೆ. ಇದು ಮಕ್ಕಳ ಅಪಹರಣದ ಕೇಸ್. ಸೀರಿಯಸ್ ಮ್ಯಾಟರ್ ಆಗಿದ್ದರಿಂದ ಉಡುಪಿಯ ಎಸ್ಪಿ ನಿಶಾ ಜೇಮ್ಸ್ ಸ್ವತಃ ಅಖಾಡಕ್ಕೆ ಏರಿತು. ದಡದಡನೆ ಜೀಪಿನಿಂದ ಬಂದಿಳಿದು ಇನ್ವೆಸ್ಟಿಗೇಷನ್ ಕ್ಯಾಪ್ಟನ್ಸಿಯನ್ನ ವಹಿಸಿದ್ರು. ಅವರು ಬಂದಿದ್ದು ಹುಡುಕಾಟ ಆರಂಭವಾಯಿತು. ಮಗು ಎಲ್ಲಿರಬಹುದು, ಹೇಗಿರಬಹುದು, ಸುತ್ತಮುತ್ತ ಯಾವೆಲ್ಲ ಪ್ರದೇಶಗಳಲ್ಲಿ ಇರಬಹುದು, ಯಾರು ಮಗುವನ್ನ ತೆಗೆದುಕೊಂಡು ಹೋಗಿರಬಹುದು, ಅಪರಿಚಿತ ವ್ಯಕ್ತಿಗಳು ಯಾರು, ಅನುಮಾನಾಸ್ಪದ ವ್ಯಕ್ತಿಗಳು ಯಾರಾದರೂ ಊರೊಳಗೆ ಎಂಟ್ರಿ ಆಗಿದ್ರು ಪರ್ಟಿಕ್ಯುಲರ್ ಆಗಿ ಇವರ ಮನೆಯ ಮಗುವನ್ನೇ ಯಾಕೆ ಕದ್ದೊಯ್ತಾರೆ? ಒಂದು ವೇಳೆ ಮನೆಯಲ್ಲಿ ಗಂಡ ಇರೋದಿಲ್ಲ, ರಾತ್ರಿ ಕೆಲಸಕ್ಕೆ ಹೋಗಿರ್ತಾನೆ ಅಂತ ಕದ್ರ, ಅಷ್ಟಕ್ಕೂ ಕದ್ದ ಮಗುವನ್ನ ಏನ್ ಮಾಡ್ತಾರೆ? ಇಂಥದ್ದೆಲ್ಲ ಸಾಕಷ್ಟು ಪ್ರಶ್ನೆಗಳು ಪೊಲೀಸರ ತನಿಖೆಯಲ್ಲಿ ಗಿರಕಿ ಹೊಡೆಯೋಕೆ ಶುರುವಾಗಿತ್ತು. ಇದರ ಮಧ್ಯೆಯೇ ಮನೆಯ ಸುತ್ತಮುತ್ತ ಎಲ್ಲಾದ್ರೂ ಏನಾದ್ರೂ ಆಗಿರಬಹುದಾ ಅನ್ನೋ ಅನುಮಾನದಲ್ಲಿ ಇಡೀ ಊರಿನಲ್ಲಿ ಹುಡುಕಾಟ ಆರಂಭವಾಯಿತು. ಅಲ್ಲೇ ಮನೆಯ ಬಳಿ 1 ಕಿಲೋಮೀಟರ್ ಅಂತರದಲ್ಲಿ ಕುಬ್ಜಾ ನದಿ ಹರಿತಾ ಇತ್ತು. ಈ ಪುಟ್ಟ ಕಂದಮ್ಮನೆ ಸಾನ್ವಿಕಾ. ಸಂತೋಷ್ ನಾಯಕ್, ರೇಖಾ ನಾಯಕ್ ದಂಪತಿಗಳಿಬ್ಬರ 1 ವರ್ಷ 3 ತಿಂಗಳ ಹಸುಗೂಸು. ಈ ಮಗುವಿಗೆ ಸರಿಯಾಗಿ ನಡೆಯೋದಕ್ಕೂ ಬರೋ ವಯಸ್ಸಲ್ಲ. ಅಮ್ಮ ಅಪ್ಪ ಅಂತಾನು ಕರೆಯೋದಕ್ಕೆ ಬರ್ತಿತ್ತೋ ಇಲ್ವೋ, ಅಷ್ಟು ಸಣ್ಣ ಪಾಪು. ಸಾವು ನೋವಿನ ಅರ್ಥವೇ ಗೊತ್ತಿಲ್ಲದ ವಯಸ್ಸು. ಆ ಪುಟ್ಟ ಹೆಣ್ಣು ಮಗುವಿಗೆ ಜಗತ್ತು ಅಂದ್ರೆ ಏನು ಅಂತಾನು ಗೊತ್ತಿರೋ ವಯಸ್ಸಲ್ಲ. ಉಯ್ಯಾಲೆಯಲ್ಲಿ ಮಲಗಿ 18ರಿಂದ 20 ಗಂಟೆ ಮಲಗಿ ಸ್ವಚ್ಛಂದವಾಗಿ ನಿದ್ದೆ ಮಾಡೋ ವಯಸ್ಸು. ಚಾಕ್ಲೇಟ್ ತೋರಿಸಿದ್ರೆ ಎತ್ತಿಕೊಂಡು ಮುದ್ದಾಡಿದ್ರೆ, ಕೆನ್ನೆ ಗಿಲ್ಲಿದ್ರೆ, ತಲೆ ಸವರಿದ್ರೆ, ಕಾಲಿಗೆ ಕಚಗುಳಿ ಕೊಟ್ರೆ ಮುಗ್ಧವಾಗಿ ನಗುವ ವಯಸ್ಸಿದು. ಸ್ವಲ್ಪ ಕಣ್ಣು ಬಿಟ್ಟು ಹೆದರಿಸಿದ್ರೆ ಜೋರಾಗಿ ಅಳುವ ವಯಸ್ಸು. ಏನೇನು ಅರಿಯೋದಿಲ್ಲ. ಇಂಥ ಮಕ್ಕಳ ವಯಸ್ಸೇ ಚಂದ ಕಣ್ರಿ. ಯಾವುದೇ ಕಲ್ಮಶಗಳಿರೋದಿಲ್ಲ. ಅದಕ್ಕೆ ಮಗುವನ್ನ ದೇವರು ಅಂತ ಹೇಳೋದು. ಯಾರಿಗೆ ಮೋಸ ಮಾಡಬೇಕು, ಇನ್ನೊಬ್ಬರ ತಲೆ ಒಡಿಬೇಕು ಅನ್ನೋ ಯೋಚನೆಗಳೇ ಇರೋದಿಲ್ಲ. ಯಾರು ಕರೆದುಕೊಂಡ್ರು ಅವರ ತೋಳ ತೆಕ್ಕಿಯಲ್ಲಿ ಬಂದಿಯಾಗುವ ವಯಸ್ಸದು. ತಾಯಿಯ ಮಮತೆ, ಪ್ರೀತಿ, ಅನುಕಂಪ, ಸಿಟ್ಟು, ತಾಯಿ ನೀಡೋ ಮುತ್ತು, ಉಯ್ಯಾಲೆ ತೂಗುವಾಗ ಹೇಳುವ ಮಾತು, ಅಮ್ಮ ಹೇಳಿದ್ದು ಅರ್ಥ ಆಗುತ್ತೋ ಬಿಡುತ್ತೋ, ಆದ್ರೆ ಮತ್ತೆ ಮತ್ತೆ ಕೇಳಬೇಕು, ನಿಷ್ಕಲ್ಮಶ ನಗಿಯನ್ನ ನಗಬೇಕು ಎನ್ನುವ ಹಪಹಪಿ ಇರುವ ವಯಸ್ಸಿದು. ಅಮ್ಮ ಒಂದು ಕ್ಷಣ ಆಚೆ ಈಚೆ ಹೋದ್ರೂ ಮಗುವಿಗೆ ಇನ್ಸೆಕ್ಯೂರ್ ಫೀಲಿಂಗ್ ಕಾಡುತ್ತೆ. ಅಷ್ಟು ಇನ್ನೋಸೆಂಟ್ ಕಣ್ರಿ ಮಕ್ಕಳು. ಅಂದ್ರೆ ಈ ಮಗುವಿಗೆ ಇನ್ನು ತಾಯಿಯ ಸುಂದರವಾದ ಪ್ರೀತಿಯ ಅಗತ್ಯವಿತ್ತು. ಹಾಲುಣಿಸಿದ ಅಮ್ಮನ ಮಮಕಾರವನ್ನ ಅನುಭವಿಸಲು ಅನೇಕ ವರ್ಷಗಳೇ ಬಾಕಿ. ಮಗುವಿಗೆ ಅದ್ಭುತವಾದ ಭವಿಷ್ಯವಿತ್ತು. ಮುಂದೆ ಏನನ್ನಾದರೂ ಸಾಧಿಸಬಹುದು ಎನ್ನುವ ಚಾರ್ಮ್ ಈ ಮಗುವಿನ ಕಣ್ಣಲ್ಲಿತ್ತು. ಅಂತಹ ಪಾಪದ ಪುಟ್ಟ ಕಂದಮ್ಮನ ಶವ ಮನೆಯ ಪಕ್ಕ 1 ಕಿಲೋಮೀಟರ್ ಅಂತರದಲ್ಲಿ ನದಿಯಲ್ಲಿ ಬಿದ್ದಿತ್ತು. ಮಳೆಗಾಲದಲ್ಲಿ ಬೋರ್ ಗರಿದು ಹರಿಯುವ ಕುಬ್ಜೆಗೂ ಕೂಡ ಮಗುವಿನ ದೇಹವನ್ನ ಮುಂದಕ್ಕೆ ತಿಳಿಸುವ ಮನಸ್ಸೇ ಆಗಿರಲಿಲ್ಲ. ಹುಡುಕಾಟದ ನಂತರ ಮಗುವಿನ ಶವ ಸಿಕ್ಕಿತ್ತು. ನಂತರ ಸಂತೋಷನನ್ನ ವಿಚಾರಣೆ ಮಾಡಿದ್ರು.
ಅವನಿಗೆ ಏನು ಗೊತ್ತಿದೆ? ಹೆಂಡತಿ ಏನು ಹೇಳಿದ್ದಾಳೆ ಅದನ್ನೇ ಹೇಳಿದ್ದ. ಯಾಕಂದ್ರೆ ಅವನಿಗೆ ಬೇರೆ ಹೊಸ ವಿಷಯಗಳು ಗೊತ್ತಿರಲಿಲ್ಲ. ರೇಖಾಳನ್ನ ಪ್ರಶ್ನೆ ಮಾಡಿದಾಗ ಅವಳು ಹೇಳಿದ್ದಿಷ್ಟು: ಯಾರೋ ಅಪಹರಣ ಮಾಡಿದ್ದಾರೆ, ನಾನು ನೋಡಿದ್ದೇನೆ. ಯಾರೋ ನಮ್ಮ ಮನೆಯೊಳಗೆ 4:30 ಸುಮಾರಿಗೆ ಆಗಮಿಸಿದ್ದಾರೆ. ಅಪರಿಚಿತರು ಬಂದಿದ್ದಾರೆ, ನನ್ನ ಮಗುವನ್ನ ಅಪಹರಿಸಿ ಕೊಲೆ ಮಾಡಿದ್ದಾರೆ ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ಪೊಲೀಸರ ತನಿಖೆ ಹಲವು ರೌಂಡ್ಗಳನ್ನ ಹಾಕುತ್ತಲೇ ಇತ್ತು. ಅವರು ಅದಾಗಲೇ ರಂಗೋಲಿಯ ಕೆಳಗೆ ಇಳಿದಾಗಿತ್ತು. ಎಡಮೊಗಿಯ ಕುಮಟಿಬೇರಿನ ಸುತ್ತಮುತ್ತದ ಪ್ರದೇಶದಲ್ಲಿ ಅಷ್ಟು ಸುಲಭದಲ್ಲಿ ಯಾರು ಅಪಹರಣಕಾರರು ಬರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಪೊಲೀಸರಿಗೆ ಸ್ಪಷ್ಟವಾಗಿತ್ತು. ಇಷ್ಟೊತ್ತಿಗಾಗಲೇ ಒಂದು ಸುಳಿವು ಪೊಲೀಸರಿಗೆ ಬಲವಾಗಿ ಸಿಕ್ಕಿತ್ತು. ಅದೇ ರೇಖಾಳ ವಿಚಿತ್ರ ವರ್ತನೆ. ರೇಖಾಳ ವಿಚಿತ್ರ ವರ್ತನೆಯನ್ನ ಅರಿತ ಪೊಲೀಸರು ಅವಳ ಮೇಲೆ ಕಣ್ಣಿಡುವುದಕ್ಕೆ ಶುರು ಮಾಡಿದ್ರು. ಎಷ್ಟೇ ಯಾವುದೇ ಆಂಗಲ್ ನಿಂದ ಯೋಚನೆ ಮಾಡಿದ್ರು, ತನಿಖೆಯನ್ನ ಮಾಡಿದ್ರು, ಕೊನೆಗೆ ಬಂದು ನಿಲ್ತಾ ಇದ್ದಿದ್ದು ರೇಖಾಳ ಬುಡದಲ್ಲೇ. ಅವಳೇ ಮಗುವಿಗೆ ಏನೋ ಮಾಡಿದ್ದಾಳೆ ಅನ್ನೋದು ಪಕ್ಕಾ ಆಗ್ತಾ ಬರ್ತಿತ್ತು. ಇವಳು ಅಪಹರಣದ ವ್ಯತಿಯನ್ನ ಹೇಳ್ತಾ ಇದ್ದಾಳೆ. ಇವಳು ಗೋಳಿಡುವ ಸ್ಥಿತಿಯನ್ನ ನೋಡಿದ್ರೆ ಬೇರೆ ಏನೋ ಘಟನೆ ನಡೆದಿದೆ ಅನ್ನೋ ಅನುಮಾನದಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ರು. ಅಷ್ಟು ಮಾತ್ರವಲ್ಲದೆ 4 ವರ್ಷ ಪ್ರಾಯದ ಮಗ ಶವ ಸಿಗ್ತಾ ಇದ್ದಂತೆ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಕ್ಷಣಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ದ ರೇಖಾಳ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತ ಪೊಲೀಸರ ಅರಿವಿಗೆ ಬಂದಿದೆ. ತಕ್ಷಣವೇ ಮಾನಸಿಕ ತಜ್ಞರನ್ನ ಕರೆಸಿ ಅವರ ಮೂಲಕ ಚಿಕಿತ್ಸಾತ್ಮಕ ವಿಚಾರಣೆಯನ್ನ ನಡೆಸಿದಾಗ ಸತ್ಯ ಬಯಲಾಗಿದೆ. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ರೇಖಾ ತನ್ನ 2 ಮಕ್ಕಳ ಜೊತೆಗೆ ಕುಬ್ಜಾ ನದಿಗೆ ಹಾರಿ ಸಾಯೋಕೆ ಹೋಗಿದ್ಲು. ಸಾನ್ವಿಕಾ ಮಾತ್ರ ಕೈ ಜಾರಿ ನೀರಿಗೆ ಬಿದ್ದರೆ ಈಕೆ ಮತ್ತು ಮಗ ಹರಿಯುವ ನೀರಲ್ಲೇ ಸಿಲುಕಿ ಬಚಾವಾಗಿದ್ರು. ಮಕ್ಕಳನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನ ವಿಫಲಗೊಂಡಿತ್ತು. ಈಕೆಯ ಬೊಬ್ಬಿಯನ್ನ ಗಮನಿಸಿದ ಸ್ಥಳೀಯರು ಪತಿಯನ್ನ ಕರೆಸಿದಾಗ ರೇಖಾ ಮಗು ಅಪಹರಣದ ಕಥೆಯನ್ನ ಹೇಳಿದ್ದಾಳೆ. ಆದ್ರೆ ಮಗುವಿನ ಶವ ಸಿಕ್ಕಾಗ ಸತ್ಯ ಬಟಾ ಬಯಲಾಗಿದೆ. ಅವರ ಹೆಣ್ಮಗು ಅವರ ರೈಟ್ ಹ್ಯಾಂಡಲ್ಲಿ ಇದ್ರು, ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಅವರ ಗಂಡು ಮಗು 5 ವರ್ಷದ್ದು ಸಾತ್ವಿಕ್ ಇದ್ರು. ಹೊಳೆ ಹತ್ತಿರ ಹೋದ ನಂತರ ರೈಟ್ ಹ್ಯಾಂಡಲ್ಲಿ ಇರುವ ಹೆಣ್ಮಗು ಅವರ ಕಾಯಿಂದ ಜಾರಿ ಬಿದ್ದರು ಅಂತ ನೀರಲ್ಲಿ. ಸೊ ಆ ಮಗುಗೆ ಹಿಡ್ಕೊಳ್ಳಿಕ್ಕೆ ಅವರು ಮುಂದೆ ಹೋದರು. ಅದೇ ರೀತಿಯಲ್ಲಿ ಅವರು ಕೂಡ ಮತ್ತು ಅವರ ಗಂಡು ಮಗು ಕೂಡ ಅದೇ ರೀತಿ ನೀರಲ್ಲಿ ಕೊಚ್ಕೊಂಡು ಮುಂದೆ ಹೋದರು. ಆದರೂ ಇಬ್ಬರಿಗೆ ದಡ ಸಿಕ್ತು. ಅದಾದ ನಂತರ ಮತ್ತೆ ಸ್ಥಳೀಯರು ಅವರ ಕೂಗಾಡುವ ಶಬ್ದ ಕೇಳಿ ಅವರಿಗೆ ರಕ್ಷಣೆ ಮಾಡಿದರು. ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರಿಗೆ ಸಿಕ್ಕಿತ್ತು ಬೆಚ್ಚಿ ಬೀಳಿಸುವ ರಹಸ್ಯ. ಒಂದರ ಹಿಂದೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಯಾರು ಎಕ್ಸ್ಪೆಕ್ಟ್ ಮಾಡಿರದ ರಹಸ್ಯಗಳು ಒಂದು ಕಡೆಯಾದ್ರೆ, ಬೆಳೆಯಬೇಕಾದ ಮಗುವಿನ ದಾರುಣ ಅಂತ್ಯ ಮತ್ತೊಂದು ಕಡೆ. ಈ ವಿಲಕ್ಷಣ ತಿರುವುಗಳನ್ನ ತೋರಿಸ್ತೀನಿ ಚಿಕ್ಕ ವಿರಾಮದ ಬಳಿಕ. ವಿರಾಮದ ನಂತರ ಕ್ರೈಮ್ ಬೀಟ್ಗೆ ಸ್ವಾಗತ. ಆ ಪುಟ್ಟ ಕಂದಮ್ಮನ ಮೇಲೆ ಆ ತಾಯಿಗೇನಿತ್ತು ದ್ವೇಷ? ಅಂತ ತಪ್ಪನ್ನ ಆ ಮಗು ಮಾಡಿತ್ತ? ಕುಟುಂಬದ ಮೇಲಿನ ದ್ವೇಷ ಮಗುವನ್ನ ಬಲಿ ಪಡೆದಿತ್ತು ಅಂತ ಹೇಳುತ್ತೆ ಒಂದು ಮೂಲಗಳು. ಇಲ್ಲಿದೆ ಡೀಟೇಲ್ಸ್. ಅವತ್ತು ನಡೆದಿದ್ದು ಏನು ಅಂತ ತನಿಖೆಯಲ್ಲಿ ಸಂಪೂರ್ಣ ಗೊತ್ತಾಗಿದೆ. ಮಗುವನ್ನ ಹೊತ್ತುಕೊಂಡು ಓಡ್ತಾ ಇದ್ದ ವ್ಯಕ್ತಿಯ ಹಿಂದೆಯೇ ತನ್ನ ಗಂಡು ಮಗುವನ್ನ ಎತ್ತಿಕೊಂಡು ಓಡಿದ್ದ ತಾಯಿ ಅಪರಿಚಿತ ದುಷ್ಕರ್ಮಿಯನ್ನ ಹಿಂಬಾಲಿಸಿ ಹೊಳೆಗೆ ಹಾರಿದ್ದು, ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿ ಅದೃಷ್ಟವಶಾತ್ ಕೆಳಗಡೆ ದಡ ಸೇರಿರುವುದಾಗಿ ನಂಬಿದ ಸ್ಥಳೀಯರು ಪೊಲೀಸರಿಗೆ ಹಾಗೂ ಮಾಧ್ಯಮಗಳಿಗೆ ಇದೇ ಸುದ್ದಿಯನ್ನ ನಂಬುವಂತೆ ಮಾಡಿದ್ರು. ಕೆಲವರು ಮಾರುತಿ ಓಮ್ನಿ ಕಾರೊಂದು ಬಂದಿರುವ ಬಗ್ಗೆಯೂ ಊಹಾಪೋಹವನ್ನ ಹಬ್ಬಿಸಿದ್ರು. ಕುಬ್ಜಾ ನದಿ ತೀರದಲ್ಲಿರುವ ಒಂಟಿ ಮನೆ ಇದಾಗಿರುವುದರಿಂದ ಸ್ಪಷ್ಟವಾದ ನಿಲುವಿಗೆ ಪೊಲೀಸರು ಬರಲು ಕಷ್ಟವಾಗಿದೆ.
ಸ್ಪಷ್ಟವಾಗಿತ್ತು. ಆದರೆ ರೇಖಾಳ ಹೇಳಿಕೆ ಆಕೆಯ ಮುಖದಲ್ಲಿದ್ದ ಭಾವನೆಗಳು ಮಗುವಿನ ಅಪಹರಣ ನಡೆದಿಲ್ಲ ಎನ್ನುವುದನ್ನ ಸ್ಪಷ್ಟಪಡಿಸಿದ್ದೇ ಪೊಲೀಸರಿಗೆ ಆಕೆಯನ್ನ ಅನುಮಾನಿಸಲು ಅವಕಾಶವನ್ನ ಕಲ್ಪಿಸಿತ್ತು. ಅಲ್ಲದೆ ಪ್ರಕರಣ ನಡೆದ ತಕ್ಷಣ ಮೊಬೈಲ್ ವಿಡಿಯೋ ಒಂದರಲ್ಲಿ ಇಬ್ಬರು ದುಷ್ಕರ್ಮಿಗಳು ಬಂದಿದ್ರು ಎಂದು ನೀಡಿದ ಹೇಳಿಕೆ ಹಾಗೂ ಬಳಿಕ ಪೊಲೀಸರ ಬಳಿ ಒಬ್ಬ ದುಷ್ಕರ್ಮಿ ಎಂದು ನೀಡಿರುವ ಹೇಳಿಕೆಗಳಲ್ಲಿನ ವ್ಯತ್ಯಾಸಗಳು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದವು. ಆದರೂ ಪೊಲೀಸರಿಗೆ ಮನೆಯ ಪ್ರತ್ಯಕ್ಷದರ್ಶಿಗಳಾಗಿ ತಾಯಿ ನೀಡಿದ ಹೇಳಿಕೆಯ ವಿರುದ್ಧ ತೀರ್ಮಾನಕ್ಕೆ ಬರುವುದು ಕಷ್ಟವಾಗಿತ್ತು. ಆದರೆ ತನಿಖೆಯ ಉದ್ದಕ್ಕೂ ವಿಚಾರಣೆಯನ್ನ ಗೌಪ್ಯವಾಗಿ ಇಟ್ಟ ಪೊಲೀಸರು ಮಾಧ್ಯಮಗಳಿಗೂ ಯಾವುದೇ ಮಾಹಿತಿಯನ್ನ ನೀಡಿರಲಿಲ್ಲ. ಇದರಿಂದಾಗಿ ಇನ್ವೆಸ್ಟಿಗೇಷನ್ ರೂಟ್ ಕೂಡ ಸುಗಮವಾಗಿತ್ತು. ಸೊ ರೀಸನ್ಸ್ ನಾವು ನೋಡಬೇಕಾಗುತ್ತೆ. ಸದ್ಯಕ್ಕೆ ಅವರ ಸ್ಟೇಟ್ಮೆಂಟ್ ಅಷ್ಟೇ ನಮಗೆ ಸಿಕ್ಕಿದೆ. ಸ್ಟೇಟ್ಮೆಂಟ್ ಪ್ರಕಾರ ಅವರು ಯಾವ ಕಾರಣಕ್ಕೆ ಅವರು ಆತ್ಮಹತ್ಯೆ ಮಾಡಲಿಕ್ಕೆ ಹೋದರೂ ಅವರು ನಮಗೆ ಡಿಸ್ಕ್ಲೋಸ್ ಮಾಡಿಲ್ಲ. ಇದು ಸ್ಟೇಟ್ಮೆಂಟ್ ತಗೊಳ್ಳುವಾಗ ನಾವು ಡಾಕ್ಟರ್ಗೆ ಸೈಕಾಲಜಿಸ್ಟ್ಗೆ ಜೊತೆಯಲ್ಲಿ ಇಟ್ಕೊಂಡಿದ್ದೀವಿ. ಸೊ ಅವರ ಒಪಿನಿಯನ್ ಅವರು ರೈಟಿಂಗಲ್ಲಿ ಕೊಟ್ಟಿದ್ದಾರೆ ದಟ್ ಅವರ ಮಾನಸಿಕ ಸ್ಥಿತಿ ಇನ್ನೂ ಸರಿ ಇಲ್ಲ. ಸೊ ಅವರಿಗೆ ಇನ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಇಷ್ಟೆಲ್ಲ ತನಿಖೆಗಳ ಮಧ್ಯೆ ಮತ್ತೊಂದು ಟ್ವಿಸ್ಟ್ ಪೊಲೀಸರಿಗೆ ಸಿಕ್ಕಿತ್ತು. ತಂಗಿ ಸಾನ್ವಿಕಾಳ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ನೀಡಿದ್ದು ಸ್ವತಃ ಆಕೆಯ ಅಣ್ಣ 5 ವರ್ಷದ ಬಾಲಕ ಸಾತ್ವಿಕ್. ಘಟನೆಯಲ್ಲಿ ಪ್ರತ್ಯಕ್ಷದರ್ಶಿಗಳಾಗಿದ್ದ ಪ್ರತಿಯೊಬ್ಬರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ ಪೊಲೀಸರು ಸಾನ್ವಿಕಾಳ ಅಣ್ಣ 5 ವರ್ಷ ಪ್ರಾಯದ ಸಾತ್ವಿಕ್ ನನ್ನು ಕೂಡ ವಿಚಾರಣೆ ಮಾಡಿದ್ರು. ಆದರೆ ಮೊದಲಿಗೆ ಭಯಗೊಂಡಿದ್ದ ಆತ ಮಾತನಾಡಿರಲಿಲ್ಲ. ಸಂಜೆ ಹೊತ್ತಿಗೆ ಪೊಲೀಸರು ಆತನೊಂದಿಗೆ ಸಲುಗೆಯನ್ನ ಬೆಳೆಸಿದ್ರು. ಜೊತೆಗೆ ದಿನಾಲು ಆಟವಾಡ್ತಾ ಇದ್ದ ತಂಗಿ ಸಾನ್ವಿಕಾ ಸಂಜೆಯಾದರೂ ಕಣ್ಣೆದುರಿಗೆ ಬಂದಿಲ್ಲ ಎಂದಾಗ ಪೊಲೀಸರ ಬಳಿ ತಂಗಿ ಬೇಕು ಎಂದು ಅತ್ತಿದ್ದಾನೆ. ಆಗ ಪೊಲೀಸರು ತಂಗಿ ಎಲ್ಲಿದ್ದಾಳೆ ಎಂದು ಕೇಳಿದಾಗ ಸಾನ್ವಿಕಾಳನ್ನ ಬೆಳಗ್ಗೆ ಕೊನೆಯದಾಗಿ ಯಾವ ರೀತಿಯಲ್ಲಿ ಕುಬ್ಜಾ ನದಿಯಲ್ಲಿ ಕಂಡೆ ಎನ್ನುವ ದೃಶ್ಯವನ್ನ ವಿವರಿಸಿದ್ದಾನೆ. ಸಾತ್ವಿಕ್ ಹೇಳಿದ್ದು ಮತ್ತು ಸಾನ್ವಿಕಾ ದೇಹ ಪತ್ತೆಯಾಗಿದ್ದು ಎರಡನ್ನ ಗಮನಿಸಿದ ಪೊಲೀಸರು ಸಾನ್ವಿಕಾ ಸ್ವತಃ ತನ್ನ ತಾಯಿಯಿಂದಲೇ ಹತ್ಯೆಯಾಗಿದ್ದಾಳೆ ಅನ್ನುವಂಥದ್ದನ್ನ ದೃಢಪಡಿಸಿಕೊಂಡಿದ್ದಾರೆ. ಇಷ್ಟಕ್ಕೂ ಆಕೆ ತನ್ನ ಸ್ವಂತ ಮಗುವನ್ನ ಕೊಲೆ ಮಾಡಿದ್ದು ಯಾಕೆ? ಈ ಪ್ರಶ್ನೆ ಇಡೀ ಕರ್ನಾಟಕದ ಜನತೆಯಲ್ಲಿದೆ. ಅಮ್ಮ ಮಗುವಿನ ಸಂಬಂಧ ಅದು ಜನ್ಮಾಂತರದ ಸಂಬಂಧ. ಈ ಜಗದೊಳಗೆ ಮೊದಲು ಜನಿಸಿದ್ದೇ ಅಮ್ಮ. ಈ ಅಮ್ಮ ಅನ್ನೋ ಪದಗಳಿಗೆ ನಿಲುಕದ್ದು. ಆಕೆ ಸಹನ ಮೂರ್ತಿ, ಜೀವದ ಜೀವ ತಾಯಿ ಅಂತೆಲ್ಲ ವರ್ಣನೆಗಳಿದ್ರು ಅಂಥ ವರ್ಣನೆಗೆ ನಿಲುಕದವಳು. ಎಂಥ ಕಷ್ಟದಲ್ಲಿಯೂ ಮಕ್ಕಳನ್ನ ಅರ್ಧ ನೀರಲ್ಲಿ ಮುಳುಗಿಸದ ದೇವತೆ. ಎಷ್ಟೇ ನೋವಿದ್ರು ಅದೆಷ್ಟೇ ಘೋರ ವಿಧಿಯ ಆಟ ತನ್ನ ಜೀವನದಲ್ಲಿ ಆಡ್ತಾ ಇದ್ರು ಮಗುವಿನ ಹಣೆಯ ಮೇಲೆ ನೋವಿನ ಹಣೆ ಬರಹದ ಒಂದು ಅಕ್ಷರವೂ ಬರೆಯದಂತೆ ನೋಡಿಕೊಳ್ಳಬಲ್ಲ ತಾಕತ್ತಿನವಳು. ಮಗುವಿನ ಭವಿಷ್ಯ ನಿರ್ಧರಿಸಬೇಕಾದವಳು ತನ್ನ ಮಗು ಹೇಗೆ ಬೆಳವಣಿಗೆ ಆಗಬೇಕು, ತನ್ನ ಮಗು ಏನನ್ನಾದರೂ ಸಾಧಿಸಬೇಕು ಅಂತ ಕನಸನ್ನ ಕಟ್ಟಿಕೊಳ್ಳುವವಳು. ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ಇನ್ಫ್ಯಾಕ್ಟ್ ಅವಳ ಮಕ್ಕಳಿಗೆ ಇರಬೇಕಾಗಿದ್ದಕ್ಕಿಂತ ಜಾಸ್ತಿ ಅವರ ಜೀವನದ ಕುರಿತು ತಾನು ಆಶಾಭಾವನೆಯನ್ನ ಇಟ್ಟುಕೊಳ್ಳುವವಳು. ಮಕ್ಕಳು ಸುಖವಾಗಿದ್ದರೆ ನಾನು ಸುಖವಾಗಿ ಇರ್ತೀನಿ ಅಂತ ನಂಬಿದವಳು.
ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಪ್ರಾಣವನ್ನ ಬೇಕಾದರೂ ಕೊಡಬಲ್ಲ ಮನಸ್ಸಿನವಳು. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ತಾಯಿಯಲ್ಲ, ಆಕೆ ದೇವತೆ. ಆದರೆ ಎಡಮೊಗಿಯಲ್ಲಿ ಆಗಿದ್ದೇ ಬೇರೆ. ಮಗುವಿನ ಭವಿಷ್ಯವನ್ನೇ ಕಿತ್ತುಕೊಂಡಳು ಈ ತಾಯಿ. ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗಿ ಬದುಕಿ ಬಾಳಿ ಜೀವನವನ್ನ ನಡೆಸಬೇಕಾಗಿದ್ದ ಪುಟ್ಟ ಕಂದಮ್ಮನ ಪುಟ್ಟ ಪ್ರಾಣವನ್ನೇ ಕಿತ್ತುಕೊಂಡಳು. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನೇ ನಿರ್ದಯವಾಗಿ ನದಿಗೆ ಎಸೆದಿದ್ದು ನಿಜಕ್ಕೂ ದುರಂತ. ಕೆಟ್ಟ ಮಕ್ಕಳು ಇರ್ತಾರೆ ನಿಜ, ಆದ್ರೆ ಕೆಟ್ಟ ತಾಯಿ ಇರೋದಿಲ್ಲ ಅನ್ನೋ ಮಾತಿಗೆ ಈಕೆ ಮಸಿ ಬಳಿದು ಬಿಟ್ಲು. ಇಷ್ಟಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಹೋಗಿದ್ದಾದ್ರೂ ಯಾಕೆ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವ ಕಾರಣವೇನಿತ್ತು? ಅವಳಿಗೇನು ಕೌಟುಂಬಿಕ ಕಲಹಗಳಿರಬಹುದು ಅಥವಾ ಇನ್ನೇನೋ ಮಾನಸಿಕ ಖಿನ್ನತೆಗಳಿರಬಹುದು. ಆದ್ರೆ ಪಾಪದ ಪುಟ್ಟ ಮಕ್ಕಳು ಅವಳಿಗೆ ಏನು ಮಾಡಿತ್ತು? ಅವರನ್ನ ಸಾಯಿಸಲು ಹೋಗಬೇಕಾಗಿದ್ದ ಪರಿಸ್ಥಿತಿ ಏನಿತ್ತು? ಅದರಲ್ಲೂ ಇಬ್ಬರು ಕೂಡ ಸಣ್ಣ ಸಣ್ಣ ಮಕ್ಕಳು. ಈ ಮಕ್ಕಳನ್ನ ಎತ್ತಿಕೊಂಡು ಹೊಳೆಗೆ ಹಾರಿ ಸಾಯುವ ಮನಸ್ಸಾದ್ರೂ ಹೇಗೆ ಬಂತು? ಏನು ಅರಿಯದ ಮುಗ್ಧ ಸಾನ್ವಿಕಾ ಮಾಡಿದ ತಪ್ಪೇನು? ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ್ದೇ ತಪ್ಪಾಯ್ತಾ? ಇವೆಲ್ಲವೂ ಕೂಡ ಜನರಿಗೆ ಕಾಡ್ತಾ ಇರುವ ಪ್ರಶ್ನೆಗಳು. ಇಲ್ಲ, ಗಾಯ ಏನಾಗಿಲ್ಲ. ಗಾಯ ಒಂದು ಚಿಕ್ಕ ಗಾಯ ಇದೆ, ಅದು ಏನೋ ಹೊಳೆಯಲ್ಲಿ ಏನೋ ಆಗಿರ್ಬೋದು. ದೊಡ್ಡ ಮಟ್ಟದ್ದೇನು ಗಾಯ ಆಗಿಲ್ಲ. ಪೋಸ್ಟ್ ಮಾರ್ಟಮಲ್ಲಿ ಸ್ವಲ್ಪ ಬಾಡಿಯಲ್ಲಿ ನೀರು ತುಂಬಿಕೊಂಡಿದ್ದೇ ಇದೆ, ಮತ್ತು ಗಾಯ ಏನು ಕಾಣಿಸಿಲ್ಲ. ಮನೆಯಲ್ಲಿ ಯಾವ ರೀತಿ ಇದ್ರು? ಮನೆಯಲ್ಲಿ ಅವರು ಗಂಡ ಹೆಂಡತಿ ಅತ್ತೆ ಮತ್ತು 2 ಮಕ್ಕಳಿದ್ದರು. ನಾವು ಅವ್ರ ಪಕ್ಕದ ಮನೆಯವರೇ, ನಮಗೆಲ್ಲ ಗೊತ್ತಿರುವಂಥ ವಿಷಯನೇ. ತುಂಬ ಚೆನ್ನಾಗಿದ್ರು. ನಮ್ಗೆ ಗೊತ್ತಿರೋಂಗೆ ಗಂಡ ಹೆಂಡತಿ ಅತ್ತೆ ಎಲ್ಲ ಯಾವ ಮನೆಯಲ್ಲಿ ಯಾವ ಪ್ರಾಬ್ಲಮ್ಮು ಇರಲಿಲ್ಲ. ಯಾವ ರೀತಿಯಲ್ಲಿ ಆಗಿದೆ ಅಂತ ನಮಗೆ ಅದು ತನಿಖೆಯಲ್ಲೇ ಗೊತ್ತಾಗಬೇಕು ಬಿಟ್ಟರೆ ನಮಗೆ ಅದ್ರ ಬಗ್ಗೆ ಇಲ್ಲ. ಇನ್ನು ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿತ್ತಾ? ಅದರಿಂದ ಆಕೆ ನೊಂದಿದ್ದಾಳ? ಇದೆಲ್ಲದರ ಕುರಿತು ತನಿಖೆ ಮಾಡಿದ ಪೊಲೀಸರಿಗೆ ಎಲ್ಲ ಮಾಹಿತಿಯೂ ಸಿಕ್ಕಿತ್ತು. ಕೌಟುಂಬಿಕ ಸಮಸ್ಯೆಗಳು ಸಂತೋಷ್ ನಾಯಕ್ ಹಾಗೂ ರೇಖಾ ನಡುವೆ ಇತ್ತು. ಸಂತೋಷ್ ನಾಯಕ್ ತಾಯಿಯ ಮನೆಯಲ್ಲಿದ್ದು ರಾತ್ರಿ ಸಂತೋಷ್ ಮನೆಯಲ್ಲಿ ಇರ್ತಾ ಇರಲಿಲ್ಲ. ಇದರಿಂದ ಮನೆಯಲ್ಲಿ ಆಗಾಗ ಕಿರಿಕಿರಿ ಇತ್ತೆನ್ನಲಾಗಿದೆ. ಇದರಿಂದಾಗಿ ರೇಖಾ ಜೀವನದಲ್ಲಿ ಬೇಸತ್ತಿದ್ದಳು ಎನ್ನಲಾಗಿದೆ. ಮಕ್ಕಳ ಜೊತೆಗೆ ಸಾಮೂಹಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಎನ್ನುವ ಅನುಮಾನಗಳು ಹುಟ್ಟಿಕೊಂಡಿವೆ. ಮೊದಲು ಚಿಕ್ಕ ಮಗುವನ್ನ ನೀರಿನಲ್ಲಿ ಮುಳುಗಿಸಿ ಕೊಂದ ಬಳಿಕ ತನ್ನ ಮಗುವನ್ನ ಹಾಗೂ ತಾನು ಸಾಯುವ ನಿರ್ಧಾರಕ್ಕೆ ಬಂದು ಹೊಳೆಗೆ ಹಾರಿದ್ದಾಳೆ ಅಂತ ಈ ಘಟನೆಗಳನ್ನ ನೋಡಿದಾಗ ಅನಿಸುತ್ತೆ. ಹೊಳೆಗೆ ಹಾರಿದ್ದ ಬಳಿಕ ಮಗ ಸಾತ್ವಿಕ್ ಬೊಬ್ಬೆ ಹೊಡೆದಿದ್ದು ಸ್ಥಳೀಯರು ಇಬ್ಬರನ್ನ ಕೂಡ ರಕ್ಷಿಸಿದ್ದಾರೆಯೇ? ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಸ್ಪಷ್ಟಗೊಂಡಿದ್ದು ಮಾಹಿತಿಯಷ್ಟೇ ಬಹಿರಂಗವಾಗಬೇಕಾಗಿದೆ. ಆರೋಪಿ ರೇಖಾ ನಾಯಕ್ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾಳೆ. ಒಟ್ಟಾರೆಯಾಗಿ ಪ್ರಪಂಚದಲ್ಲಿ ಬಾಳಿ ಬದುಕಬೇಕಾಗಿದ್ದ ಪುಟ್ಟ ಕಂದಮ್ಮ ಸಾನ್ವಿಕಾ ಸಂತೋಷ್ ನಾಯಕ್ಗಳನ್ನ ಸ್ವತಃ ತಾಯಿಯೇ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡಲು ಮನಸ್ಸು ಮಾಡಿದ್ದು ಮಾತ್ರ ಉಡುಪಿ ಜಿಲ್ಲೆಯ ಬಹುದೊಡ್ಡ ದುರಂತ. ಸ್ವಂತ ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತು ಹೆತ್ತು ಕೈಯಾರೆ ಉಣಿಸಿದ ಕೈಗಳೇ ಕೊಲೆ ಮಾಡುವಂತ ಹೃದಯವನ್ನ ಮಾತ್ರ ಯಾವ ತಾಯಿಗೂ ಕೂಡ ನೀಡದಿರಲಿ. ಆ ಮಗು ಏನು ತಪ್ಪು ಮಾಡಿತ್ತು? ಈಗ ಅದರ ಆತ್ಮ ಕೇಳ್ತಾ ಇರಬಹುದು, ನನ್ನೇಕೆ ಕೊಂದೆ ಅಮ್ಮ? ನಾನೇನು ತಪ್ಪು ಮಾಡಿದ್ದೆ? ನಿನ್ನ ಹೊಟ್ಟೆಯಲ್ಲಿಯೇ ಹುಟ್ಟಿದ್ದೇ ತಪ್ಪಾಯ್ತಾ? ಹೀಗೆ ಸಾಯಿಸೋದಾದ್ರೆ ನನ್ನ ಭೂಮಿಗೆ ಯಾಕೆ ತಂದೆ? ಅಂತೆಲ್ಲ ನಾನಾ ಪ್ರಶ್ನೆಗಳು ಆ ಮಗುವಿನ ಆತ್ಮ ಕೇಳ್ತಾ ಇರಬಹುದು ಅಲ್ವಾ? ಇವೆಲ್ಲ ಪ್ರಶ್ನೆಗಳಿಗೆ ಆ ದೇವರೇ ಉತ್ತರವನ್ನ ಹೇಳಬೇಕು. నీకు తల్లినే నేరా కడుపులో దాచుకుంటా బాహుబలి కట్టప్ప. ಏನು ಮಾಡಿತ್ತು ಆ ಮಗು? ಏನು ಮಾಡಿರಲಿಲ್ಲ. ಬೆಳೆದಿದ್ದು ಬರೀ 1 ವರ್ಷದ ತನಕ. ಹಾಗಾದ್ರೆ ಹುಟ್ಟಿಸಿದ್ದು ಯಾಕಮ್ಮ? ಕೊಲೆ ಮಾಡುವಂತ ತಪ್ಪು, ನೀರಿಗೆ ಎಸೆಯೋ ದ್ವೇಷ ಯಾಕಮ್ಮ ಅಂತ ಆ ಮಗುವಿನ ಆತ್ಮ ಕೇಳ್ತಾ ಇರಬಹುದಲ್ಲ. ಒಟ್ಟಿನಲ್ಲಿ ಬೆಳೆದು ದೊಡ್ಡವಳಾಗಿ ಸಾಧನೆ ಮಾಡಬೇಕಾಗಿದ್ದ ಮಗು ಹತ್ಯೆಯಾಗಿರೋದು ನಿಜಕ್ಕೂ ದುರಂತ. ಇದು ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ. ಮಕ್ಕಳು ಕೆಟ್ಟವರಿರಬಹುದು, ಆದ್ರೆ ತಾಯಿ ಕೆಟ್ಟವಳಿಲ್ಲ ಅನ್ನೋ ಮಾತನ್ನ ಆ ಮಗುವಿನ ಆತ್ಮ ಪ್ರಶ್ನೆ ಮಾಡುವಂತಿದೆ. ಇದೇ ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.